ಪ್ರಿಯಕರನ ಜೊತೆಗೆ ಹೊಸ ಬದುಕು ಕಟ್ಟಿಕೊಳ್ಳುವ ಸಲುವಾಗಿ ಪತಿಗೆ ನಿದ್ದೆ ಮಾತ್ರೆ ಕೊಟ್ಟು ವಿಷಪೂರಿತ ಹಾವನ್ನ ಬಳಸಿ ತನ್ನ ಪತಿಯನ್ನ ಕೊಂದ ಕ್ರೂರ ಘಟನೆಯೊಂದು ನಡೆದಿದೆ. ಈ ಪ್ರಕರಣವನ್ನ ಪೊಲೀಸರು 24 ಗಂಟೆಗಳಲ್ಲಿ ಭೇದಿಸಿದ್ದಾರೆ. ಸದ್ಯ ಕೊಲೆಯಾದ ಅತುಲ್ನ ಪತ್ನಿ ಮತ್ತು ಇತರ ಮೂವರನ್ನ ಮೀರತ್ ಪೊಲೀಸರು ಬಂಧಿಸಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ. ದಾಮಿನಿ ಹಾಗೂ ಅತುಲ್ಗೆ ಒಂದು ಮಗುವಿದೆ. ದಾಮಿನಿ ಕೃಷ್ಣ ಕಿಡ್ಸ್ ಸ್ಕೂಲ್ ಎಂಬ ಪ್ಲೇ ಸ್ಕೂಲ್ ಅನ್ನ ನಡೆಸುತ್ತಿದ್ದಳು. ಇದೇ ವೇಳೆಗೆ ಶಾಲೆಯ ಡ್ರೈವರ್ ಆದ ತುಷಾರ್ ಜೊತೆಗೆ ಪ್ರೇಮಾಂಕುರವಾಗುತ್ತದೆ. ಆತನೊಂದಿಗೆ ಹೊಸ ಬದುಕು ಕಟ್ಟಿಕೊಳ್ಳುವ ಸಲುವಾಗಿ ಹಾಗೂ ಪತಿಯ ಜೀವ ವಿಮೆ ಹಣಕ್ಕಾಗಿ ಇಬ್ಬರು ಕೊಲ್ಲಲು ಪ್ಲಾನ್ ಮಾಡ್ತಾರೆ. ಪತಿ ಅತುಲ್ಗೆ ಹಾಲಿನಲ್ಲಿ ನಿದ್ದೆ ಮಾತ್ರೆ ಹಾಕಿ ಕುಡಿಯಲು ಕೊಟ್ಟಿದ್ದಾಳೆ. ಹೆಂಡತಿಯ ಕುತಂತ್ರ ಅರಿಯದ ಆತ ಅದನ್ನ ಕುಡಿದು ನಿದ್ರಾಲೋಕದಲ್ಲಿರುವಾಗ ತುಷಾರ್ ವಿಷಪೂರಿತ ಹಾವನ್ನ ತಂದು ಕೊಟ್ಟಿದ್ದಾನೆ. ಅತುಲ್ ಹಾಸಿಗೆ ಮೇಲೆ ಹಾವನ್ನ ಬಿಟ್ಟು ಕೊಂದಿದ್ದಾರೆ. ಅತುಲ್ ಸಾವು ಸಹಜ ಎಂದು ಬಿಂಬಿಸಲು ಈ ಪ್ಲಾನ್ ಮಾಡಿದ್ದರು ಎನ್ನಲಾಗಿದೆ. ಪೊಲೀಸರು ಈ ಘಟನೆಯನ್ನ ಅನುಮಾನಾಸ್ಪದವೆಂದು ಪರಿಗಣಿಸಿ ತನಿಖೆ ಆರಂಭಿಸಿದರು. ತನಿಖೆಯಲ್ಲಿ ಇವರ ಮಾಸ್ಟರ್ ಪ್ಲಾನ್ ಬಯಲಾಗಿದೆ. ದಾಮಿನಿಯ ಪ್ರಿಯಕರ ತುಷಾರ್ಗೆ ಹಾವನ್ನ ತರಲು ಸೋನು ಮತ್ತು ಉದಯ್ ಎಂಬ ಇಬ್ಬರು ಸಹಾಯ ಮಾಡಿದ್ದರು ಎಂದು ಪೊಲೀಸರು ಮಾಹಿತಿ ಹಂಚಿಕೊಂಡಿದ್ದಾರೆ.